ಆ ಕ್ಷೇತ್ರದಲ್ಲಿ ಈ ಹಿಂದೆ ಯಾರು ನೇಮ ಕಟ್ತಾ ಇದ್ದಾರೋ ಆ ನೇಮ ಕಟ್ಟುವವರ ಒಂದು ಆಯಸ್ಸು ಮುಗಿದಾದ ನಂತರ ಅವರ ಒಂದು ನಮ್ಮಲ್ಲಿ ತುಳುವಲ್ಲಿ ಶಾಮ ಅಂತ ಹೇಳ್ತೇವೆ, ಅವರ ಹೆಣವನ್ನ ಆ ಮೃತದೇಹವನ್ನ ಅದರ ಕರ್ಮಾದಿಗಳನ್ನ ಮುಗಿಸ್ಬೇಕಂತಿದ್ರೆ, ಸುಡಬೇಕಂತಿದ್ರೆ ಅದಕ್ಕಿಂತ ಮೊದಲು ಒಂದಷ್ಟು ದೈವಾರಾಧನೆ ಆಚಾರ ಭಟ್ಟವರು ಸೇರ್ತಾರೆ. ದೀಕ್ಷಾ ವಿಧಿ ಬೋಧನೆ ಆಗ್ತದೆ. ಏನು ಅಂತ ಹೇಳಿದ್ರೆ, ಎತ್ತು ಹಾಯಬಾರ್ದು, ನಾಯಿ ಕಚ್ಚಬಾರ್ದು, ಅಷ್ಟು ಮಾತ್ರವಲ್ಲದೆ ಈತನಿಗೆ ಸೂತಕದವರು ಸೋಕಬಾರ್ದು, ಸೂತಕದನ್ನ ಉಣ್ಬಾರ್ದು, ಇಂಥದ್ದೆಲ್ಲ ಪದ್ಧತಿಗಳಿರ್ತಾವೆ. ಅನಿವಾರ್ಯವಾಗಿ ಒಂದು ಕಡೆ ಮರಣ ಆಗ್ತದೆ, ಅಲ್ಲಿ ಯಾರು ಕೂಡ ನಡೆಸುವವರಿಲ್ಲ, ಅವರಿಗೆ ಸರಿಯಾಗಿ ನಿರ್ದೇಶನ ಕೊಡುವವರಿಲ್ಲ. ಆವಾಗ ಮುದ್ರಾಂಕಿತನಾದ ಈತ ಅಲ್ಲಿ ಹೋಗದೆ ಅನಿವಾರ್ಯ, ಆತನಿಗೆ ಹೋಗ್ಬೇಕಂತಿದ್ರೆ ತೆಂಗಿನ ಮರದ ಬುಡದಲ್ಲಿ ಕುಳಿತು ನಿಂತು ಆತ ಇನ್ನೊಬ್ಬರಿಗೆ ಅದನ್ನು ನಿರ್ದೇಶಿಸಬೇಕು, ಆ ಕ್ರಿಯೆಯನ್ನ ನಡೆಸುವ ಹಾಗೆ ನಿರ್ದೇಶನವನ್ನು ಕೊಡಬೇಕು. ತುಳುನಾಡಿನ ದೈವಾರಾಧನೆಯೊಳಗೆ ಮುದ್ರಾಧಾರಣೆ ಅಂದರೆ ಏನು? ಒಂದಷ್ಟು ಜನರ ಪ್ರಶ್ನೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಕೇಳಿದ್ದೀರಿ. ಯಾಕಂತ ಕೇಳಿದರೆ, ಈ ಮುದ್ರಾಧಾರಣೆ ಅಂದ ತಕ್ಷಣ ಸ್ವಾಮಿಗಳು ಒಂದಷ್ಟು ಭಕ್ತರಿಗೆ ತಪ್ತ ಮುದ್ರಾಧಾರಣೆಯನ್ನು ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಆದರೆ ತುಳುನಾಡಿನ ದೈವಾರಾಧನೆಯ ಮುದ್ರಾಧಾರಣೆಯೇ ಬೇರೆ. ಅದು ಯಾವುದು? ಒಂದು ಸಾಮಾಜಿಕವಾದಂತಹ ಕಟ್ಟುಪಾಡುಗಳನ್ನು ಒಂದು ವ್ಯಕ್ತಿಯ ಮೇಲೆ, ಅದು ಕೂಡ ದೈವದ ಪರಿಚಾರಕನ ಮೇಲೆ ಒಂದು ಆರೋಪಿಸುವಂತಹ ಒಂದು ವಿಶಿಷ್ಟವಾದಂಥ ವ್ಯವಸ್ಥೆ. ಉದಾಹರಣೆಗೆ ಒಂದು ರಾಜನ್ ದೈವದ ಕ್ಷೇತ್ರಗಳಲ್ಲಿ ಅದು ಕೂಡ ನಮ್ಮ ಪಂಬದ ಸಮುದಾಯದಲ್ಲಿ ಇದು ಅತಿ ಹೆಚ್ಚಿಗೆ ನಡೆಯುತ್ತದೆ. ಒಂದಷ್ಟು ಬಾಕಿ ಸಮುದಾಯದಲ್ಲಿ ಬಂಟರಲ್ಲಿ ಗಡಿ ಹಿಡಿಯುವಂಥ ಕ್ರಮ ಇದೆ. ಆಚಾರ ಪಟ್ಟ ಅವರಲ್ಲಿ ವಿಶೇಷವಾಗಿ ಆ ಕ್ರಮಗಳು ನಡೆಯುತ್ತವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಈ ಪಂಬದ ಸಮುದಾಯದ ಒಂದು ರಾಜನ್ ದೈವಗಳಿಗೆ ನೇಮ ಕಟ್ಟುವಂಥ ಕ್ಷೇತ್ರಗಳಲ್ಲಿ ಇರುವಂಥ ಮುದ್ರಾಧಾರಣೆಯ ಕ್ರಮ ಹೇಗಂತೇಳಿದರೆ, ನಮ್ಮ ಕಣಂತೂರು ಕ್ಷೇತ್ರ ಆಗಿರಬಹುದು, ಉದ್ಯಾವರ ಮಾಡ ಆಗಿರಬಹುದು, ಅಲ್ಲ ಕಾಂಪ್ರಬೈಲ್ ಉಳ್ಳಾಲ್ತಿ ಕ್ಷೇತ್ರ ಆಗಿರ್ಬೋದು, ಚಿಪ್ಪಾರು ಕ್ಷೇತ್ರ ಆಗಿರಬಹುದು, ಪೆರಾರ ಕ್ಷೇತ್ರ, ಇಂಥ ತುಳುನಾಡಿನ ಈ ಕ್ಷೇತ್ರಗಳಲ್ಲಿ ಯಾವ ರೀತಿ ಮುದ್ರಾಧಾರಣೆ ಅಂತ ಹೇಳಿದರೆ, ಆ ಕ್ಷೇತ್ರದಲ್ಲಿ ಈ ಹಿಂದೆ ಯಾರು ನೇಮ ಕಟ್ತಾ ಇದ್ದಾರೋ ಆ ನೇಮ ಕಟ್ಟುವವರ ಒಂದು ಆಯಸ್ಸು ಮುಗಿದಾದ ನಂತರ ಅವರ ಒಂದು ನಮ್ಮಲ್ಲಿ ತುಳುವಲ್ಲಿ ಶಾಮ ಅಂತ ಹೇಳ್ತೇವೆ, ಅವರ ಹೆಣವನ್ನ ಆ ಮೃತದೇಹವನ್ನ ಅದರ ಕರ್ಮಾದಿಗಳನ್ನು ಮುಗಿಸ್ಬೇಕಂತಿದ್ರೆ, ಸುಡಬೇಕಂತಿದ್ರೆ ಅದಕ್ಕಿಂತ ಮೊದಲು ಒಂದಷ್ಟು ದೈವಾರಾಧನೆ ಆಚಾರ ಭಟ್ಟವರು ಸೇರ್ತಾರೆ. ಅವರ ಕೈಯಲ್ಲಿರುವಂಥ ಈ ಮುದ್ರೆಯ ಎಡೆಯಲ್ಲಿ ಒಂದು ಸೂತ್ರ ಅಂತ ಹೇಳಿದ್ರೆ ನೂಲನ್ನು ಹಾಕ್ತಾರೆ. ನೂಲನ್ನು ಹಾಕಿ ಇನ್ನೊಂದು ಚಿನ್ನದ ಸರಿಗೆ ಅದನ್ನು ಮಾಡ್ತಾರೆ. ಮಾಡಿ ಈ ಕೈಯೊಳಗೆ ಆ ಸೂತ್ರದ ಮುಖೇನ ಒಳಗೆ ಕೈಗೆ ಹಾಕ್ತಾರೆ. ಯಾಕಂತೇಳಿದ್ರೆ ಸತ್ ಮೇಲೆ ಕೈ ಕಾಲುಗಳು ಮರಗಟ್ಟಿರ್ತವೆ, ಹಾಕ್ತಾರೆ. ಹಾಕಿದ ಮೇಲೆ ಇದರ ಈ ಮುದ್ರೆ ಅಂತ ಏನಿದೆಯೋ ಇದನ್ನು ತೆಗೆದು ಆ ಸೂತ್ರದ ಮುಖೇನ ಹೊರಗೆಳೆಯುತ್ತಾರೆ. ಈಗ ನೇರ ಬರೋದಿಲ್ಲ, ಅದನ್ನು ತೆಗೆದು ನೂಲಿನ ಮುಖೇನ ಹೊರಗೆ ತೆಗಿತಾರೆ. ತೆಗೆದ ನಂತರ ಅದನ್ನು ಕುಟುಂಬ ವರ್ಗಕ್ಕೆ ಒಪ್ಪಿಸ್ತಾರೆ. ಅದನ್ನು ಶುದ್ಧ ಮುದ್ರಿಕೆ ಮಾಡಿ ಇಟ್ಟಿರ್ತಾರೆ. ಆಮೇಲೆ ಈ ವ್ಯಕ್ತಿಯ ನಂತರ ಇನ್ನೊಬ್ಬ ಆ ಜಾಗಕ್ಕೆ, ಆ ದೈವದ ಸೇವೆ ಮಾಡುವುದಕ್ಕೆ ನಿಯುಕ್ತಿಗೊಳಿಸ್ತಾರೆ. ಇಲ್ಲಿ ಹೂವಿನ ಪ್ರಶ್ನೆ ಅಂತ ಹೇಳ್ತಾರೆ. ಅದು ಹಿಂಗಾರದ ಹೂವು ಆಗಿರಬಹುದು, ಅಲ್ಲ ಕೇಪಳ ಬಿಳಿ ಮತ್ತು ಕೆಂಪು ಹೂವಿನ ಪ್ರಶ್ನೆ ಆಗಿರ್ಬೋದು. ಈ ಮುಖೇನ ಆಯ್ಕೆ ಮಾಡ್ತಾರೆ. ಈಗ ಕೆಲವು ಕಡೆ ಪ್ರಶ್ನೆ ಮುಖೇನ, ಪ್ರಶ್ನಾ ಚಿಂತನೆ ಮುಖೇನ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ ಆದಮೇಲೆ ಆತನಿಗೆ ಮುದ್ರಾಧಾರಣೆ ಮಾಡುವುದಕ್ಕೆ ಒಂದು ದಿನವನ್ನು ನಿಗದಿ ಮಾಡ್ತಾರೆ. ಇಡೀ ಊರಿನವರು ಸೇರಬೇಕು. ಅದರಲ್ಲೂ ಅಲ್ಲಿನ ಗಡಿ ಹಿಡಿದವರು, ಅಲ್ಲಿನ ಅರ್ಚಕರು ಎಲ್ಲರೂ ಸೇರಬೇಕು. ಸೇರಿ ಆದ ನಂತರ ಆತ ಸಮೀಪದ ಎಲ್ಲ ಒಂದು ದೇವತಾ ಕ್ಷೇತ್ರಗಳನ್ನ, ದೈವ ಸಾನ್ನಿಧ್ಯಗಳನ್ನು ಸಂಚರಿಸಬೇಕು. ಆಮೇಲೆ ಆ ಕ್ಷೇತ್ರದಲ್ಲಿ ಆತನ ಕಲಶ ಕಟ್ಟುವಂಥ ಕ್ರಮ ಇದೆ. ದೇವರಿಗೆ ನವಕವನ್ನು ಮಾಡಿ, ಒಂದು ದೇವಸ್ಥಾನದ ಕೊಡಿಯಡಿಯಲ್ಲಿ ಧ್ವಜಸ್ತಂಭ ಇರುತ್ತದೆ. ಆತ ನೇಮ ಕಟ್ಟುವಂಥ ಆ ಸಾನ್ನಿಧ್ಯದಲ್ಲಿ ಧ್ವಜಸ್ತಂಭ ಇದ್ದರೆ ಅದೇ ಸಾನ್ನಿಧ್ಯದಲ್ಲಿ ಕಲಶ ಕಟ್ಟುವಂಥ ಕ್ರಮ. ಒಂದು ವೇಳೆ ಆ ಸಾನ್ನಿಧ್ಯದಲ್ಲಿ ಧ್ವಜಸ್ತಂಭ ಇಲ್ಲದೆ ಹೋದರೆ ಧ್ವಜಸ್ತಂಭ ಇರುವಂಥ ಆ ಊರಿನ ದೇವಸ್ಥಾನದಲ್ಲಿ ದೇವರಿಗೆ ನವಕಾಭಿಷೇಕ, ಅಲ್ಲದಿದ್ದರೆ ದೈವಗಳಿಗೆ ನವಕಾಭಿಷೇಕ, ಈತನಿಗೆ ಕಲಶಾಭಿಷೇಕವನ್ನು ಮಾಡಿ ಈತನಿಗೆ ಊರಿನ ಪ್ರಮುಖರು, ಗಡಿ ಹಿಡಿದವರು ಈತನಿಗೆ ಮುದ್ರಾಧಾರಣೆಯನ್ನು ಮಾಡುವಂಥ ಕ್ರಮ ಇದೆ. ಬಳೆ ಮತ್ತು ಸರಪಳೆಯನ್ನು ಇಟ್ಟಾದ್ಮೇಲೆ ಆತನ ಕಾಲಿಗೆ ಕಾಲುಂಗಿರ, ಆದಮೇಲೆ ಆತನ ಕಿವಿ ಚುಚ್ಚಿರಬೇಕು.
ತಲೆಯಲ್ಲಿ ಜುಟ್ಟು ಇರಬೇಕು. ಈ ಎಲ್ಲ ಜುಟ್ಟು ಇರದಿದ್ರೆ ಮತ್ತೆ ಅದನ್ನು ಬೆಳೆಸುವಂಥ ಕ್ರಮ ಇದೆ. ಆದರೆ ಇಷ್ಟೆಲ್ಲ ಆದಮೇಲೆ ಈತನಿಗೆ ಈ ಒದ್ದೆ ಬಟ್ಟೆಯನ್ನು ತೆಗೆದು ಮಡಿವಸ್ತ್ರವನ್ನು ಈತ ಉಟ್ಕೊಂಡು ಬರಬೇಕು. ಉಟ್ಕೊಂಡು ಬಂದಾದ್ಮೇಲೆ ಆತನಿಗೆ ಆ ಧ್ವಜಸ್ತಂಭದ ಬುಡದಲ್ಲಿ ಹೊಸ ಮನೆಯಲ್ಲಿ ಕುಳಿತುಕೊಂಡು, ಹೊಸ ಮಣೆ ಅದರಲ್ಲಿ ಕುಳಿತುಕೊಂಡು ಇಷ್ಟೆಲ್ಲ ಆದ ನಂತರ ಈತ ಮಡಿವಸ್ತ್ರ ಉಟ್ಟು ಬಂದಾದ ನಂತರ ರಾಜ್ಯ ಸೇರ್ತಾರೆ, ದೇವರ ಪ್ರಸಾದವನ್ನು ಕೊಡ್ತಾರೆ, ದೈವಗಳ ಪ್ರಸಾದವನ್ನು ಕೊಡ್ತಾರೆ. ದೀಕ್ಷಾ ವಿಧಿ ಬೋಧನೆ ಆಗ್ತದೆ. ಏನು ಅಂತ ಹೇಳಿದರೆ, ಎತ್ತು ಹಾಯಬಾರ್ದು, ನಾಯಿ ಕಚ್ಚಬಾರ್ದು, ಅಷ್ಟು ಮಾತ್ರವಲ್ಲದೆ ಈತನಿಗೆ ಸೂತಕದವರು ಸೋಕಬಾರ್ದು, ಸೂತಕದನ್ನು ಉಣ್ಬಾರ್ದು, ಇಂಥದ್ದೆಲ್ಲ ಪದ್ಧತಿಗಳಿರ್ತವೆ. ಈತ ಊಟ ಮಾಡುವಾಗ ರಾತ್ರಿ ಕಾಲದಲ್ಲಿ ರಾತ್ರಿಯ ಭೋಜನವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ದೇವರ ಇಲ್ಲ ದೈವಗಳ ನಂದಾದೀಪವನ್ನು ಎಳೆದು ಅದಕ್ಕೆ ಒಂದಷ್ಟು ಎಣ್ಣೆ ಹಾಕಿ ಅದರ ಬುಡದಲ್ಲಿ ಊಟ ಮಾಡಬೇಕು. ಒಂದು ವೇಳೆ ದೀಪ ಆರಿದರೆ ಮರುದಿವಸ ಅದೇ ಹೊತ್ತಿನವರೆಗೆ ಈತ ಊಟ ಮಾಡುವ ಹಂಗಿಲ್ಲ. ಆಮೇಲೆ ಈತ ಮರುದಿವಸದವರೆಗೆ ಉಪವಾಸವಿದ್ದು ಈತ ಅಭ್ಯಂಗ ಸ್ನಾನ ಮಾಡಿ ಆಮೇಲೆ ದೇವರ ದೈವಗಳ ತಲೆ ಮೇಲೆ ಬಿಳಿ ಹೂ ಇಟ್ಟು ಈತ ಆಮೇಲೆ ಊಟಕ್ಕೆ ಕೂತ್ಕೊಳ್ಬೇಕು, ಭೋಜನವನ್ನು ಮಾಡಬೇಕು. ಈ ಪದ್ಧತಿ. ಅಷ್ಟು ಮಾತ್ರವಲ್ಲದೆ ಈತ ಇನ್ನೊಬ್ಬನಿಗೆ ಚಪ್ಪಲಿಯಲ್ಲಿ ಹೊಡೆಯೋಂಗಿಲ್ಲ, ಇನ್ನೊಬ್ಬರಿಂದ ಚಪ್ಪಲಿಯಲ್ಲಿ ಪೆಟ್ಟು ತಿನ್ನೋ ಹಾಗಿಲ್ಲ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಪ್ರಮುಖ ಅಂತ ಹೇಳಿದರೆ ಜೈಲಿಗೆ ಹೋಗೋಂಗಿಲ್ಲ. ಆತ ಬಂಧನಕ್ಕೊಳಗಾದರೆ ಜೈಲಿನ ಅನ್ನವನ್ನು ಉಂಡ್ರೆ ಮತ್ತೆ ದೈವಾರಾಧನೆ ಆತ ಮಾಡುವ ಹಂಗಿಲ್ಲ. ಇದರಲ್ಲಿ ಅತೀ ಪ್ರಾಮುಖ್ಯವಾಗಿರುವಂಥದ್ದು ಜೈಲಿಗೆ ಹೋಗುವಂಥದ್ದು ಮತ್ತು ನಾವು ಮೆಟ್ಟಲ್ಲಿ ಪೆಟ್ಟು ತಿನ್ನುವಂಥದ್ದು. ಇದೆರಡು ನಡೆದರೆ ಆತ ನೇಮ ಕಟ್ಟುವುದಕ್ಕೆ ಅನರ್ಹನಾಗಿರ್ತಾನೆ, ಮತ್ತು ನಾಯಿ ಕಚ್ಚುವಂಥದ್ದು ಅನರ್ಹನಾಗ್ತಾನೆ. ಒಂದು ವೇಳೆ ಈ ರೀತಿ ತಿಳಿದೋ ತಿಳಿಯದೆಯೋ ನಡೆದು ಹೋದರೆ, ಇದ್ದ ಅಪರಾಧ ಮಾಡಿ ಜೈಲಿಗೆ ಹೋದರೂ, ಅಪರಾಧ ಮಾಡದೆ ನಿರಪರಾಧಿಯಾಗಿ ಜೈಲಿಗೆ ಹೋದರೂ ಕೂಡ ಈತನ ಪ್ರಾಪ್ತಿ ಅಷ್ಟೇ ಅಂತ ಹೇಳ್ಕೊಂಡು ಆತ ಬಿಟ್ಟು ಬಿಡಬೇಕು. ಮತ್ತೆ ದೈವಗಳ ಚಾಕರಿ ಮಾಡುವ ಹಾಗಿಲ್ಲ. ಅಂಗವೈಕಲ್ಯ ಇರಬಾರ್ದು. ಒಂದು ದೇಹವನ್ನು ಛೇದನ ಮಾಡಿದವನಿಗೆ, ಆಪರೇಷನ್ ಆದವನಿಗೆ ಗಡಿ ಕೊಡುವಂಥ, ಇಲ್ಲದಿದ್ದರೆ ಮುದ್ರಾಧಾರಣೆ ಮಾಡುವಂಥ ಕ್ರಮ ತುಳುನಾಡಿನಲ್ಲಿ ಇಲ್ಲ. ಅದು ಗಡಿ ಹಿಡಿದವರಿಗೂ ಹಾಗೆ, ಇಲ್ಲಿ ರಾಜನ್ ದೈವಗಳಿಗೆ ನೇಮ ಕಟ್ಟುವವರಿಗೆ ಹಾಗೆ. ಆದ್ದರಿಂದ ಒಬ್ಬ ಗಡಿ ಹಿಡಿಯುವವನಿಗೆ ಕೊಡುವಂಥ ಈ ಮುದ್ರಾಧಾರಣ ಪದ್ಧತಿ, ನೇಮ ಕಟ್ಟುವವನಿಗೆ ಕೊಡುವಂಥ ಮುದ್ರಾಧಾರಣ ಪದ್ಧತಿ, ಇದು ಬಹಳ ವಿಶೇಷವಾಗಿ ಆತನನ್ನು ಆಮೆ ಮತ್ತು ಸೂತಕ, ತುಳುನಾಡಿನಲ್ಲಿ ಸತ್ತ ಸೂತಕ, ಹೆತ್ತ ಆಮೆ ಎರಡರಿಂದ ಆತನನ್ನು ಬೇರ್ಪಡಿಸುವಂಥ ಕ್ರಮ. ಆತನಿಗೆ ಯಾವುದೇ ರೀತಿಯಲ್ಲಿ ಆಮೆ ಸೂತಕಗಳು ನಂತರ ಇರುವುದಿಲ್ಲ. ಆದರೆ ಅನಿವಾರ್ಯವಾಗಿ ಒಂದು ಕಡೆ ಮರಣ ಆಗ್ತದೆ, ಅಲ್ಲಿ ಯಾರೂ ಕೂಡ ನಡೆಸುವವರಿಲ್ಲ, ಅವರಿಗೆ ಸರಿಯಾಗಿ ನಿರ್ದೇಶನ ಕೊಡುವವರಿಲ್ಲ. ಆವಾಗ ಮುದ್ರಾಂಕಿತನಾದ ಈತ ಅಲ್ಲಿ ಹೋಗದೆ ಅನಿವಾರ್ಯ, ಆತನಿಗೆ ಹೋಗ್ಬೇಕಂತಿದ್ರೆ ತೆಂಗಿನ ಮರದ ಬುಡದಲ್ಲಿ ಕುಳಿತು ನಿಂತು ಆತ ಇನ್ನೊಬ್ಬರಿಗೆ ಅದನ್ನು ನಿರ್ದೇಶಿಸಬೇಕು, ಆ ಕ್ರಿಯೆಯನ್ನು ನಡೆಸುವಾಗೆ ನಿರ್ದೇಶನವನ್ನು ಕೊಡಬೇಕು. ಇದು ಮುದ್ರಾಧಾರಣೆಯ ವಿಧಿ ಮತ್ತು ನಿಷೇಧಗಳ ಒಂದು ಪದ್ಧತಿ. ತುಳುನಾಡಿನಲ್ಲಿ ಇದು ಈಗಲೂ ಕೂಡ ನಮ್ಮ ಸಮುದಾಯದಲ್ಲಿ ನಡೆದು ಬರ್ತಾ ಇದೆ. ನಮಗೆ ಪುತ್ತಿಗೆ ಸೋಮನಾಥನ ಸಾನ್ನಿಧ್ಯದಲ್ಲಿ ನನಗೆ ಮುದ್ರಾಧಾರಣೆ ಆಗಿದೆ. ತೋಕೂರು ಜಾರಂತಾಯನ ಕೊಡಿಮರದ ಬುಡದಲ್ಲಿ ನನಗೆ ಮುದ್ರಾಧಾರಣೆ ಆಗಿದೆ. ಎರಡು ಕಡೆ ನನಗೆ ಮುದ್ರಾಧಾರಣೆ ಆಗಿದೆ. ಎರಡು ಮುದ್ರಾಧಾರಣೆಯಿಂದ ನಾನು ತುಳುನಾಡಿನಾದ್ಯಂತ ಪಾರಂಪರಿಕವಾಗಿ, ನನ್ನ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ದೈವಗಳ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಇದು ನಮ್ಮ ತುಳುನಾಡಿನ ದೈವಾರಾಧನೆ ಕೊಡಿಯಡಿಯ ಮುದ್ರಾಧಾರಣೆಯ ಕ್ರಮ. ನಮಸ್ಕಾರ.